ಆಗಿ ಬಹಳ ದಿನಗಳಾದರೂ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ಆಯ್ಕೆ ಕಾರಣಾಂತರಗಳಿಂದ ಮುಂದೂಡಿದ್ದು ಇದೀಗ ಅದರೊಂದು ಅವಕಾಶ ಒದಗಿ ಬಂದಿರಿದೆ. ಆದ ಕಾರಣ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ 2 ಪಂಚಾಯತಿಗೆ ಸೋಮೇಶ್ವರ ಮತ್ತು ಕೋಟೆಕಾರ್ಗೆ ಅದರೊಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆ ಕೆಲವೇ ದಿನಗಳಲ್ಲಿ ನಡೆಯುವುದರಿಂದ ನಾವು ಆ ಒಂದು ಪೂರ್ವಭಾವಿಯಾಗಿ ಸಭೆಯನ್ನು ಕರೆದಿದ್ದೇವೆ. ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿನಿಂದ ವೀಕ್ಷಕರಾಗಿ ನಮ್ಮ ನಾಯಕರು, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು, ಮಾಜಿ ಮೇಯರು, ನಮ್ಮೆಲ್ಲರ ನಾಯಕರಾದಂಥ ಶಶಿಧರ್ ಹೆಗ್ಡೆ ಇದ್ದಾರೆ. ಅದೇ ರೀತಿ ಬಶೀರ್ ಜೋಕಟ್ಟೆ ಅವರಿದ್ದಾರೆ, ಚೇತನ್ ಪೂಜಾರಿ ಅವರಿದ್ದಾರೆ, ಗಿರೀಶ್ ಶೆಟ್ಟಿ ಅವರಿದ್ದಾರೆ, ಹಮೀದ್ ಕಣ್ಣೂರ್ ಅವರಿದ್ದಾರೆ. ಎಲ್ಲ ನಮ್ಮ ಅಧ್ಯಕ್ಷರು ಸ್ವಾಗತಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆಯನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಒಂದು ವೀಕ್ಷಕರಲ್ಲಿ ಕೇಳಿಕೊಳ್ಳುತ್ತಾ, ಅದೇ ರೀತಿ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ಶ್ರೀ ರಮೇಶ್ ಶೆಟ್ಟಿ ಅವರು ಎಲ್ಲರನ್ನು ಸ್ವಾಗತಿಸಬೇಕಂತ ಕೇಳಿಕೊಳ್ಳುತ್ತೇವೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಹಾಗೂ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಘೋಷಣೆಯಾಗಿದೆ. ಆದ್ದರಿಂದ ಇವತ್ತು ನಿಮ್ಮನ್ನು ತುರ್ತಾಗಿ ಕರೆದಿದ್ದೇವೆ. ಈ ಸಭೆಯಲ್ಲಿ ನಮಗೆ ಆಗಮಿಸಿದಂಥ ನಮ್ಮೆಲ್ಲರ ನಾಯಕರು, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಲ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಚುನಾವಣೆ ನಡೆಯುವಾಗ ಜಿಲ್ಲಾ ಕಾಂಗ್ರೆಸ್ಸಿಗೆ ಒಂದು ಪವರ್ ಇದೆ, ಬ್ಲಾಕಿಗೆ ಉಸ್ತುವಾರಿಗಳನ್ನು ಹಾಕುವಂಥದ್ದು. ಇವತ್ತು ಕೋಟೆಕಾರು ಪಟ್ಟಣ ಪಂಚಾಯತಿಗೆ ಜಿಲ್ಲಾ ಕಾಂಗ್ರೆಸ್ನಿಂದ ಶಶಿಧರ್ ಹೆಗ್ಡೆ ಮಾಜಿ ಮೇಯರ್ ಆಗಿದ್ದರು. ಅದೇ ರೀತಿ ಅನೇಕ ವರ್ಷಗಳಿಂದ ಮಹಾನಗರ ಪಾಲಿಕೆಯ ಸದಸ್ಯರಾಗಿದ್ದುಕೊಂಡು ಜಿಲ್ಲಾ ಕಾಂಗ್ರೆಸ್ ಕೊಟ್ಟಂಥ ಎಲ್ಲ ಜವಾಬ್ದಾರಿಗಳನ್ನು ಕಾರ್ಯನಿರ್ವಹಿಸ್ತಾ ನಮ್ಮ ಈ ಬ್ಲಾಕಿಗೆ ಇವತ್ತು ಕೋಟೆಕಾರು ಪಟ್ಟಣ ಪಂಚಾಯತಿನ ಚುನಾವಣೆಗೆ ಉಸ್ತುವಾರಿ ಹಾಕಿದ್ದಾರೆ ಸನ್ಮಾನ್ಯ ಶ್ರೀ ಶಶಿಧರ್ ಹೆಗ್ಡೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೆ. ನಾವು ಸರ್ಕಾರಿ ಕಾಲೇಜಿನಲ್ಲಿರುವ ಕೂಡ ಒಟ್ಟಿಗಿದ್ದೆವು. ನಂತರ ದಿನದಲ್ಲಿ ಇವರು ಆಲ್ ಕಾಲೇಜ್ ಯೂನಿಯನ್ನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ನಾನು ಗೋಕರ್ಣನಾಥ ಕಾಲೇಜಲ್ಲಿ ಯೂನಿಯನ್ನ ಅಧ್ಯಕ್ಷರಾಗಿದ್ದೆ. ಬಾರಿ ಹೋರಾಟ ಮಾಡಿದ್ದೆವು. ಆದ್ದರಿಂದ ಇವತ್ತು ಕೂಡ ನಾವು ಅವತ್ತು ಜನಾರ್ದನ ಪೂಜಾರಿ ಅವರು ನಮ್ಮ ಗೋಕರ್ಣನಾಥ ಕಾಲೇಜಲ್ಲಿ ನಮ್ಮ ನಾಯಕರಾದ ಜನಾರ್ದನ ಪೂಜಾರಿ ಅವರು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟರಿಂದ ನನ್ನ ತಂದೆಯವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಿದ್ದರಿಂದ ನಾನು ಕೂಡ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದುಕೊಂಡು ಸರ್ಕಾರಿ ಉದ್ಯೋಗವನ್ನು ಕೂಡ ಬಿಟ್ಟು ನಾನು ಮಂಡಲ ಪಂಚಾಯತಿಗೆ ನಿಂತು ಅದರಿಂದ ನಿರಂತರವಾಗಿ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಈ ಹುದ್ದೆಗೆ ಬಂದಿದ್ದೇನೆ ನಾನು. ಅದು ನಮ್ಮ ಮಿತ್ರರನ್ನು ಇನ್ನೊಮ್ಮೆ ನಮ್ಮ ಬ್ಲಾಕಿನಲ್ಲಿ ಸಿಗುವಂಥ ಅವಕಾಶ ಆಗಿದೆ. ಅದರಿಂದ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೆ. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೋಟೆಕಾರ್ ಪಟ್ಟಣ ಪಂಚಾಯತಿಗೆ ಚೇತನ್ ಪೂಜಾರಿ ಮಹಾನಗರ ಪಾಲಿಕೆಯ ನಾಮನಿರ್ದೇಶಕ ಸದಸ್ಯರು, ಅನೇಕ ಜವಾಬ್ದಾರಿಗಳನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ ಕೊಟ್ಟಾಗ ಬಹಳ ಕರ್ತವ್ಯವನ್ನು ಬಹಳ ಚಂದವಾಗಿ ಮಾಡಿಕೊಂಡು ನಿಮ್ಮಿಂದ ಎಲ್ಲರಿಂದ ಮುಂದೆ ಕೂಡ ಇವತ್ತು ಜವಾಬ್ದಾರಿ ಕೊಟ್ಟಾಗ ನಾವು ನಮಗಿಂತ ಮುಂದೆ ಬಂದು ಆಸೀನರಾಗಿದ್ದಾರೆ. ಆದ್ದರಿಂದ ಅವರು ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಅದೇ ರೀತಿ ಸೋಮೇಶ್ವರ ಪುರಸಭೆಗೆ ಅವರು ಚೇತನ್ ಪೂಜಾರಿ, ಅದೇ ರೀತಿ ಇನ್ನೊಬ್ಬ ಗಿರೀಶ್ ಶೆಟ್ಟಿ ಕಾರ್ಯದರ್ಶಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ, ಇವರನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ ಸೋಮೇಶ್ವರ ಪುರಸಭೆಗೆ ಉಸ್ತುವಾರಿ ಹಾಕಿದೆ. ಆದ್ದರಿಂದ ಆ ಕರ್ತವ್ಯ ನಿರ್ವಹಿಸಲು ಅವರು ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅನೇಕ ಕೆಲಸಗಳ ಕಾರ್ಯಗಳನ್ನು ಕೂಡ ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಮಾಡಿಕೊಂಡು ಇವತ್ತು ನಮ್ಮ ಈ ಬ್ಲಾಕ್ಗೆ ಬಂದಂಥ ಗಿರೀಶ್ ಶೆಟ್ಟಿ ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಆತ್ಮೀಯ ಮಿತ್ರರು ಹಮೀದ್ ಕನ್ನೂರು ಅವರನ್ನು ಕೂಡ ಸೋಮೇಶ್ವರ ಪುರಸಭೆಗೆ ಉಸ್ತುವಾರಿನ ಹಾಕಿದ್ದಾರೆ. ನಮಗೆಲ್ಲರೂ ಚಿರಪರಿಚಿತರು, ನಮ್ಮ ಆತ್ಮೀಯರು. ಆದ್ದರಿಂದ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಬ್ಲಾಕಿನ ಪ್ರಧಾನ ಕಾರ್ಯದರ್ಶಿಗಳಂತ ಎ.ಕೆ. ಅಬ್ದುಲ್ ರಹಮಾನ್ ಕೂಡ ಈ ಸಭೆಗೆ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಮಹಿಳಾ ಕಾಂಗ್ರೆಸ್ನ ಉಳ್ಳಾಳ ಬ್ಲಾಕಿನ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಮತಿ ಚಂದ್ರಿಕಾ ರೈ ಅವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ರಾಘವ್ ಉಚ್ಚಿಲ್ ಕೂಡ ಇವತ್ತು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹಾಕಿ ನಮ್ಮ ಬ್ಲಾಕಿಂದ ಕೂಡ ಸದಾಶಿವ ಉಳ್ಳಾಲ್ರವರನ್ನು, ಮೊಹಮ್ಮದ್ ಮುಸ್ತಾಫರ್ರವರನ್ನು, ಅಶ್ರಫ್ರವರನ್ನು ಕೂಡ ಹಾಕಿದ್ದೇವೆ. ಅವರು ಬರ್ಬೋದು, ನಾವು ಬ್ಲಾಕಿಂದ ಕೂಡ ಹಾಕಿದ್ದೇವೆ. ಅದೇ ರೀತಿ ಸೋಮೇಶ್ವರ ಪುರಸಭೆಯ ಎಲ್ಲ ಸದಸ್ಯರುಗಳನ್ನು, ಅದೇ ರೀತಿ ಕೋಟೆಕಾರ ಪಟ್ಟಣ ಪಂಚಾಯಿತಿಯ ಎಲ್ಲ ಸದಸ್ಯರುಗಳನ್ನು, ಮಹಿಳಾ ಸದಸ್ಯರು ಹಾಗೂ ಎಲ್ಲ ಸದಸ್ಯರನ್ನು, ಅದೇ ರೀತಿ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ದೀಪಕ್ ಪೂಜಾರಿ ಅವರನ್ನು, ಕಿಸಾನ್ ಘಟಕದ ಅಧ್ಯಕ್ಷರಾದಂಥ ಪುರುಷೋತ್ತಮ ಶೆಟ್ಟಿ ಅವರನ್ನು, ಅದೇ ರೀತಿ ಎಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ನಾನು ಸ್ವಾಗತ ಮಾಡಿಕೊಂಡು ಮುಂದಿನ ವಿಚಾರವನ್ನು ನಮ್ಮ ಮೂಡದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರು ಸವಿವರವಾಗಿ ಹೇಳ್ತಾರೆ. ಸೋಮೇಶ್ವರ ಪುರಸಭೆ ಮತ್ತು ಕೋಟೆಕಾರ ಪಟ್ಟಣ ಪಂಚಾಯತಿಗೆ ಈ ಸಂದರ್ಭದಲ್ಲಿ ಈ ಚುನಾವಣೆಗೆ ವೀಕ್ಷಕರನ್ನಾಗಿ ಜಿಲ್ಲಾ ಕಾಂಗ್ರೆಸ್ಸಿಂದ ಸನ್ಮಾನ್ಯ ಶಶಿಧರ ಹೆಗ್ಡೆ ಅವರನ್ನು, ಅದೇ ರೀತಿ ನಮ್ಮ ಹಮೀದ್ ಕನ್ನೂರ್ರವರನ್ನು, ಅದೇ ರೀತಿ ಚೇತನ್ ಕುಮಾರ್ ಅವರನ್ನು, ಆಮೇಲೆ ಗಿರೀಶ್ ಶೆಟ್ಟರವರನ್ನು ವೀಕ್ಷಕರಾಗಿ ಜಿಲ್ಲಾ ಕಾಂಗ್ರೆಸ್ಸಿಂದ ಕಳಿಸಿಕೊಟ್ಟಿದ್ದಾರೆ. ಇವತ್ತು ಎರಡು, ಒಂದು ಟೌನ್ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲದಿದ್ದರೂ ನಾವು ಪಕ್ಷದ ಅಭ್ಯರ್ಥಿಗಳನ್ನು ಹಾಕಲೇಬೇಕಾಗ್ತದೆ ಚುನಾವಣೆ ಸಂದರ್ಭದಲ್ಲಿ, ನಮ್ಮ ಅಭಿಪ್ರಾಯ. ಯಾಕಂತೇಳಿದರೆ ಇನಾನಿಮಸ್ ಆಗಲಿಕ್ಕೆ ಬಿಡಬಾರ್ದು. ನಾವು ಏನೇ ಇದ್ದರೂ ನಾವು ಕಂಟೆಸ್ಟ್ ಮಾಡೋದು ಮಾಡಲೇಬೇಕಾಗ್ತದೆ. ಈ ದಿಸೆಯಲ್ಲಿ ಇವತ್ತೊಂದು ಈ ಪೂರ್ವಭಾವಿ ಸಭೆಯನ್ನು ವೀಕ್ಷಕರು ಕರೆದಿದ್ದಾರೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಅದನ್ನು ಆ ಸಭೆಯನ್ನು ಏರ್ಪಡಿಸಿಕೊಂಡು ಇವತ್ತು ಎಲ್ಲರನ್ನೊಂದು ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿದೆ. ಈಗ ನಾವು ನಮ್ಮಲ್ಲಿ ಇರುವಂಥದ್ದು ಸೋಮೇಶ್ವರ ಪುರಸಭೆಯಲ್ಲಿ 23 ಟೋಟಲ್ ಮೆಂಬರ್ಸ್ ಇರುವಂಥದ್ದು. ಆ 23ರಲ್ಲಿ ನಮ್ಮ ಮೆಂಬರ್ಸ್ ಇರೋದು 7 ಜನ ಮಾತ್ರ. ಉಳಿದದ್ದು 13 ಜನ, 16 ಜನ ಭಾರತೀಯ ಜನತಾ ಪಕ್ಷದ್ದೇ, ನೇರವಾಗಿ 16 ಜನ ಕೂಡ ಭಾರತೀಯ ಜನತಾ ಪಕ್ಷದ್ದೇ. ನಮ್ಮಲ್ಲಿ ಇರತಕ್ಕಂಥ 7 ಜನ ಸದಸ್ಯರಲ್ಲಿ ನಾವು ಹೇಗೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನಾಮಿನೇಷನ್ ಹಾಕೋದು, ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಬೇಕು. ಒಂದು ಫಸ್ಟಿಗೆ ನಾವು ಸೋಮೇಶ್ವರದಿಂದ ಮುಗಿಸಿ ಮತ್ತೆ ಕೋಟೆಗಾರದಕ್ಕೆ ಹೋಗುವ. ಅದೇ ರೀತಿ ಈಗ ಸೋಮೇಶ್ವರದಕ್ಕೆ ನಾವು ಯಾರನ್ನು ಅಧ್ಯಕ್ಷ ಸ್ಥಾನಕ್ಕೆ ಪ್ರಪೋಸ್ ಮಾಡ್ಬೋದು, ಯಾರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಪೋಸ್ ಮಾಡ್ಬೋದು, ಮತ್ತು ಯಾರು ಅದನ್ನು ಅನುಮೋದಿಸೋದು, ಅದು ಕೂಡ ನಾವು ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಿ, ನಮಗೆ ಅಲ್ಲಿ ವಿನ್ ಆಗಲಿಕ್ಕೆ ಆಗೋದಿಲ್ಲ, ಆದರೂ ಪ್ರಶ್ನೆಯಲ್ಲಿ ನಾವು ಇನಾನ್ಮಸ್ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅಂತ ಆಗಬಾರ್ದು. ಚುನಾವಣೆಗೆ ಕಣಕ್ಕೆ ಇಳಿಯುವಂಥದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ತಾವು ಸದಸ್ಯರೆಲ್ಲ ಇದ್ದೀರಿ ಸೋಮೇಶ್ವರದ್ದು, ನೀವು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ನಾವೊಂದು ವೀಕ್ಷಕರು ಒಂದು ಅಭಿಪ್ರಾಯಕ್ಕೆ ಬರ್ತಾರೆ, ಕೊನೆ ಕ್ಷಣದಲ್ಲಿ ಅವರು ತೀರ್ಮಾನ ಕೊಡ್ತಾರೆ. ನಾಮಿನೇಷನ್ ಕೊಡುವ ಸಂದರ್ಭದಲ್ಲಿ ರಿಸರ್ವೇಷನಿಗೆ ನಮ್ಮ ಕ್ಯಾಂಡಿಡೇಟ್ ಆ ರಿಸರ್ವೇಷನಿಗೆ ಇರುವವರು ಇಲ್ಲ. ಈಗ ಇದರಲ್ಲಿ ಇವತ್ತಿನ ಈ ಸಭೆ ಭಾಳಷ್ಟು ಪ್ರಾಮುಖ್ಯವಾದ ಸಭೆ. ಅಧ್ಯಕ್ಷತೆ ವಹಿಸಿದಂಥ ಮಿತ್ರರಾದಂಥ ರಮೇಶ್ ಶೆಟ್ಟಿ ಅವರೇ, ಹಿರಿಯರಾದಂಥ ಮೂಡ ಅಧ್ಯಕ್ಷರಾದ ಉಳ್ಳಾಲ್ರವರೇ, ವೀಕ್ಷಕರಾಗಿ ಆಗಮಿಸಿದಂಥ ಹಮೀದ್ರವರೇ, ಗಿರೀಶ್ ಶೆಟ್ಟಿಯವರೇ, ಚೇತನ್ರವರೇ, ರೈಮಾನ್ರವರೇ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಿಕಾ ರೈ ಅವರೇ, ಈ ನಮ್ಮ ಸೋಮೇಶ್ವರ ಮತ್ತು ಕೋಟೆಕಾರ ಪಂಚಾಯತ್ನ ಸದಸ್ಯರೇ, ಕೋಟೆಕಾರ ಪಟ್ಟಣ ಪಂಚಾಯತ್ ಮತ್ತು ಸೋಮೇಶ್ವರ ಪುರಸಭೆ. ಈಗಾಗಲೇ ನಮ್ಮದು ಕಾಂಗ್ರೆಸ್ ಪಕ್ಷ ಹೇಳಿದರೆ ನಮ್ಮ ರಾಷ್ಟ್ರೀಯ ಪಕ್ಷ. ನಾವು ಇಲ್ಲಿ ಸದಸ್ಯರು ಕಡಿಮೆ ಇದ್ದರೂ ಪಕ್ಷದ ಅಸ್ತಿತ್ವ, ಯಾಕೆಂದರೆ ಇವತ್ತು ನಮ್ಮ ಸಂಖ್ಯೆ ಕಡಿಮೆ ಇರ್ಬೋದು. ಮುಂದಿನ ದಿನಗಳಲ್ಲಿ, ಮುಂದಿನ ಚುನಾವಣೆಯಲ್ಲಿ ನಾವು ಪಕ್ಷದ ಮುಖಾಂತರ, ಕಾಂಗ್ರೆಸ್ ಪಕ್ಷದ ಮುಖಾಂತರ ಹೋರಾಟ ಮಾಡಿ ಬಹುಮತದಿಂದ ನಮ್ಮ ಆಡಳಿತವನ್ನು ಸಹ ಮಾಡ್ಬೋದು. ಆದ್ದರಿಂದಾಗಿ ನಾವು ಸಂಖ್ಯೆ ಕಡಿಮೆ ಇದ್ದರೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಸೋಮೇಶ್ವರ ಮತ್ತು ಕೋಟೆಕಾರ್ನಲ್ಲಿ ಆಡಳಿತಕ್ಕೆ ಬರುವಂಥ ನಮ್ಮ ಪಕ್ಷದ ಸದಸ್ಯರ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಯಾಕೆಂದರೆ
ನಮ್ಮ ಒಂದೊಂದು ಸದಸ್ಯರು ಅವರು ಆಡಳಿತ ಮಾಡುವಂಥ ಸಂದರ್ಭದಲ್ಲಿ ಅವರ ವೈಫಲ್ಯಗಳನ್ನು ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಅದರಿಂದಾಗಿ ನಾವು ನಾಮಪತ್ರ ಕೊಡುವಂಥದ್ದು ಮತ್ತು ನಮ್ಮ ರಾಷ್ಟ್ರೀಯ ಪಕ್ಷದ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡೋದ್ರಿಂದ ಇದು ಭಾಳಷ್ಟು ಪ್ರಾಮುಖ್ಯವಾದುದು. ಅದರಿಂದಾಗಿ ಪ್ರಥಮವಾಗಿ ಸೋಮೇಶ್ವರ ಪಂಚಾಯತಿನ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಯಾರು ಅಧ್ಯಕ್ಷರಾಗಿ ನಾಮಪತ್ರ ಕೊಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ, ಉಪಾಧ್ಯಕ್ಷರಾಗಿ ಕೊಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ, ರಿಸರ್ವೇಷನ್ ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಇದು 29ನೇ ತಾರೀಕು ಕೋಟೆಕಾರ್, 30ನೇ ತಾರೀಕು ಸೋಮೇಶ್ವರ ಪುರಸಭೆಗೆ ಚುನಾವಣೆ ನಡೆಯಲಿಕ್ಕಿದೆ. ಈ ನಾಮಿನೇಷನ್ ಕೊಡುವಂಥದ್ದು ಅದು ಒಂದು ದಿನದ ಮೊದಲೇ ನಾವು ರೆಡಿ ಮಾಡಬೇಕಾಗ್ತದೆ. ನಾಮಪತ್ರ ಕೊಡುವಂಥದ್ದು ಮತ್ತು ಸರಿಯಾದ ಸಮಯದಲ್ಲಿ ಅಲ್ಲಿ ಹೋಗಬೇಕಾಗ್ತದೆ, ನಿರ್ಣಯ ಮಾಡಬೇಕಾಗ್ತದೆ. ತಮ್ಮ ಎಲ್ಲ ಅಭಿಪ್ರಾಯಗಳನ್ನು ನಿರ್ಣಯ ಮಾಡಿ ಲಾಸ್ಟಿಗೆ ನಾವು ಡಿಸಿಷನ್ ಮಾಡಬೇಕಾಗ್ತದೆ. ಸಬಿಟ್ ನಮ್ಮ ರಡ್ಡು ಪಂಚಾಯತ್ ಪಟ್ಟಣ ಪಂಚಾಯತ್ದಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗೂ ಸ್ಪರ್ಧೆ ಮನ್ಪುನಂಚಿನ ಸಭಾ ನಿರ್ಣಯನ ಯಾನಿತ್ತ ನಿಗ್ಲಿಗೆ ಓದು ಪನ್ನಲ್ಲ ನಮ್ಮ ಅಧ್ಯಕ್ಷರನ್ನ ಅನುಮತಿದ ಮೇರೆಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ ಒಟ್ಟು ಸದಸ್ಯರ ಸಂಖ್ಯೆ 17, ಕಾಂಗ್ರೆಸ್ ಪಕ್ಷ 4, BJP 11 ಹಾಗೂ ಇತರ 2. ಈ ದಿನ ನಡೆದ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವೀಕ್ಷಕರಾಗಿ ನೇಮಿಸಿದ ಶ್ರೀಯುತ ಶಶಿಧರ್ ಹೆಗಡೆಯವರ ಉಪಸ್ಥಿತಿಯಲ್ಲಿ ಬ್ಲಾಕ್ ಅಧ್ಯಕ್ಷರಾದ ಶ್ರೀಯುತ ರಮೇಶ್ ಶೆಟ್ಟಿ ಬೋಳಿಯರ್, ಮಾಜಿ ಅಧ್ಯಕ್ಷರು ಹಾಗೂ ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ ಇವರ ಉಪಸ್ಥಿತಿಯಲ್ಲಿ ಸಭೆಯು ನಡೆಯಿತು. ಸಭೆಯಲ್ಲಿ ನಡೆದ ನಿರ್ಣಯದಂತೆ ಕೋಟೆಕಾರ್ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಸಂಖ್ಯೆಯ ಇಲ್ಲದಿರುವ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯರು ತಾವುಗಳೇ 4 ಸದಸ್ಯರು ತೀರ್ಮಾನಿಸಿ ನಾಮಪತ್ರವನ್ನು ಸಲ್ಲಿಸಲು ತೀರ್ಮಾನಿಸಲಾಯಿತು. ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಹಿಂದುಳಿದ ವರ್ಗಕ್ಕೆ ತೀರ್ಮಾನಿಸಲಾಯಿತು. ಇಷ್ಟೇ ಇರುವುದು. ಸಭೆಯಲ್ಲಿ ಮಹಿಳಾ ಅಧ್ಯಕ್ಷರಾದ ಚಂದ್ರಿಕಾ ರೈ, ರೆಹಮಾನ್, ಹಮೀದ್ ಕಣ್ಣೂರ್, ಚೇತನ್ ಕುಮಾರ್, ಗಿರೀಶ್ ಶೆಟ್ಟಿ ಹಾಗೂ 4 ಸದಸ್ಯರು ಉಪಸ್ಥಿತರಿದ್ದರು. ಈಗಲೇ ಒಪ್ಪಿಗೆ ಎಂದು ಬರಿತೀನ ಸರಿಂಡತೆ 4 ಸದಸ್ಯರು ಕೋಟೆಗಾರದ ಸೋಮೇಶ್ವರ ಪುರಸಭೆ ಚುನಾವಣಾ ವೀಕ್ಷಕರ ಸಭೆ. ಒಟ್ಟು ಸದಸ್ಯರ ಸಂಖ್ಯೆ 23, ಕಾಂಗ್ರೆಸ್ 7, BJP 16, ಅಧ್ಯಕ್ಷ ಸ್ಥಾನ SC ST ಮಹಿಳೆ, ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಸಾಮಾನ್ಯ. ಈ ದಿನ ನಡೆದ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ನ ವೀಕ್ಷಕರಾದ ಕೆ ಚೇತನ್ ಕುಮಾರ್, ಗಿರೀಶ್ ಶೆಟ್ಟಿ, ಹಮೀದ್ ಕಣ್ಣೂರು ಹಾಗೂ ಬ್ಲಾಕ್ ಅಧ್ಯಕ್ಷರಾದ ರಮೇಶ್ ಶೆಟ್ಟಿ ಬೋಳಿಯರ್, ಮೂಡ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್, ಮಾಜಿ ಮೇಯರ್ ಶಶಿಧರ್ ಹೆಗಡೆ ಇವರು ಉಪಸ್ಥಿತರಿದ್ದು ಎಲ್ಲ 7 ಸದಸ್ಯರು ಹಾಜರಿದ್ದರು. ಸದಸ್ಯ ಸ್ಥಾನಕ್ಕೆ SC ST ಮಹಿಳೆ ಬಂದಿರುವುದರಿಂದ ನಮ್ಮಲ್ಲಿ ಸದಸ್ಯರಿಲ್ಲದ ಕಾರಣ ಇದನ್ನು ಕೈಬಿಡಲಾಯಿತು. ಉಪಾಧ್ಯಕ್ಷ ಸ್ಥಾನಕ್ಕೆ ಕೇವಲ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದನ್ನು ತೀರ್ಮಾನಿಸಲಾಯಿತು. ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡೆದು ಹೈಕಮಾಂಡ್ ನಿರ್ಣಯಕ್ಕೆ ಬಿಟ್ಟು ಬಿಡಲಾಯಿತು. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಸೂಚಿಸಿದ ಸದಸ್ಯರು ನಾಮಪತ್ರ ಸಲ್ಲಿಸಲು ಅವಕಾಶ ನೀಡುವುದೆಂದು ತೀರ್ಮಾನಿಸಲಾಯಿತು. ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಸಭೆಯಲ್ಲಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆ ಚಂದ್ರಿಕಾ ರೈ, ರೇಮನ್ ಉಪಸ್ಥಿತರಿದ್ದರು. ಪಟ್ಟಣ ಪಂಚಾಯತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆಗೆ ಪೂರ್ವಭಾವಿ ಸಭೆ ಮುಕ್ತಾಯ ಹಂತದಲ್ಲಿದೆ. ಈ ಸಭೆಯಲ್ಲಿ ನಮಗೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದ ಶ್ರೀ ರಮೇಶ್ ಶೆಟ್ಟಿ ಅವರನ್ನು ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ನಾವು ಈ ಒಂದು ಚುನಾವಣಾ ಪ್ರಕ್ರಿಯೆಗೆ ತಾರೀಕು 29 ತಾರೀಕಿನಂದು ಕೋಟೆಕಾರ್ಗೆ ನಾಮಿನೇಷನ್ ಫಿಲ್ ಮಾಡುವ ಎಲ್ಲ ಪ್ರಕ್ರಿಯೆಯನ್ನು ನಾವು ಕೊನೆಗೊಳಿಸಬೇಕು. 29ನೇ ತಾರೀಕಿಗೆ ಕೋಟೆಕಾರ್ನವರು ಇಲ್ಲಿ ಬಂದು ನಾವು ಅದನ್ನು ಸೋಮೇಶ್ವರ 29ನೇ ತಾರೀಕಿಗೆ ಬಂದು ನಾವು ನಾಮಿನೇಷನ್ ಎಲ್ಲ ಫಿಲ್ ಮಾಡಿ 30ನೇ ತಾರೀಕಿಗೆ ನಾಮಿನೇಷನ್ ಹಾಕು. ಈ ಒಂದು ಸಭೆಯಲ್ಲಿ ಬಂದು ನಮಗೆಲ್ಲ ಮಾರ್ಗದರ್ಶನ ಹಾಗೂ ಈ ವ್ಯವಸ್ಥೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿಕೊಂಡ ನಮ್ಮ ವೀಕ್ಷಕರಾಗಿ ಬಂದಂಥ ನಮ್ಮ ಶಶಿಧರ್ ಹೆಗ್ಡೆ, ಮಾಜಿ ಮೇಯರು, ನಮ್ಮೆಲ್ಲರ ನಾಯಕರು, ಜಿಲ್ಲಾ ಕಾಂಗ್ರೆಸ್ಸಿನ ಯಾವತ್ತೂ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಸಭೆಗಳಲ್ಲಿ ನಾವು ಕಾಣುವ ಒಬ್ಬ ಕಾಂಗ್ರೆಸ್ನ ಮೇರು ನಾಯಕ ಖಜಾಂಜಿ ಅವರನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹಾಗೂ ಎಲ್ಲ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಮರ್ಪಿಸಿದರು. ಅದೇ ರೀತಿ ನಮ್ಮ ನಾಯಕರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಈಗ
ಮೂಡಾದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂಥ ನಮ್ಮೆಲ್ಲರ ನಾಯಕರಾದ ಶ್ರೀಯುತ ಸದಾಶಿವಲಾಲ್ರವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸಿದೆ. ಅದೇ ರೀತಿ ವೀಕ್ಷಕರಾಗಿ ಬಂದಂಥ ಹಮೀದ್ ಕಣ್ಣೂರು, ಚೇತನ್, ಅದೇ ರೀತಿ ಗಿರೀಶ್, ಅದೇ ರೀತಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಮತಿ ಚಂದ್ರಿಕಾ ರೈ, ಅದೇ ರೀತಿ ಕೋಟೆಕಾರ್ನ ಎಲ್ಲ ಸದಸ್ಯರು ಇಸಾಕ್, ಅಹಮದ್ ಬಾವ, ಇವರ ಮೊಯ್ದೀನ್ ಕುಂಜಾರ ಮಿಸ್ಸಸ್, ಅದೇ ರೀತಿ ಇನ್ನೊಬ್ಬರು ಅಬ್ಬಾಸ್ ಅವರ ಮಿಸ್, ಅದೇ ರೀತಿ ಸೋಮೇಶ್ವರದ ಎಲ್ಲ ಸದಸ್ಯರು, ಪುರುಷೋತ್ತಮ ಶೆಟ್ಟಿ, ಅಬ್ದುಲ್ ಸಲಾಂ, ದೀಪಕ್ ಪಿಲಾರ್, ರಮ್ಲಾ, ತಾಯಿರಾ ಮತ್ತು ಪರ್ವೀನ್, ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ ಸೇರಿದ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ನಾವು